ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪೆರೆದು ಸಂಸ್ತುತಿಸಿ ಅಂಬನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊರಬಡುತ್ತವಲ್ಲಿಪೆ ದಿ ಕಥಾಮೃತವ ಪರಾಕ್ರಮ ಕಂಠೀರ ಇರುವಂತಹ ಸ್ಥಳ ದೇವೇಂದ್ರ ಎಂದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯ ಧರಣಿ
ಪಾಲಕ ಬೇಡು. ಆದರೆ ದೇವತೆಗಳೇ ನಮ್ಮ ಉನ್ನತೆಯನ್ನು ಕಂಡು ಸಹಿಸದ ಆ ದುಷ್ಟದಾನವರು ಇಲ್ಲಿಗೆ ಆಗಾಗ ದಾಳಿ ನಡೆಸುತ್ತಿದ್ದಾರೆ. ಒಂದು ವೇಳೆ ಇನ್ನು ಮುಂದೆ ದಾಳಿ ನಡೆಸಿದರೆ ಅಭಿಪ್ರಾಯವೇನು? ಸುರಪಾಲ ಲಾಲಿಸಿಯ ಹೋರಾಡಿ ಕರುಣಿಗೆ ಒಪ್ಪಿ ಬೆದರಿಸಯ್ಯ ಮಾನವಿ ಧೈರ್ಯ. ಸ್ವರ್ಗದ ಆಸೆಯಿಂದ ಇಲ್ಲಿಗೆ ದಾಳಿ ಮಾಡುತ್ತಿದ್ದಾರೆ. ಇನ್ನು ಮುಂದೆ ಅವರ ದಾಳಿ ಇಲ್ಲಿಗೆ ಆದರೆ ನನ್ನ ಭಯಂಕರ ಜ್ವಾಲೆಯಿಂದ ಸುಟ್ಟು ಧೈರ್ಯಸ್ಥನಾಗಿರು. ಸಿರಿಗಳ ನಾಶಿಸುತ್ತ ಧರಿಸಿದ ಖಡ್ಗದೊಳಗವನ್ನು ಖಂಡಿಸಿ ದೊರಕುವ ಸುಖವನಿತ್ತ. ಆ ದಾನವರು ಬ್ರಹ್ಮನನ್ನು ತಪಾಸಣೆಯಿಂದ ಹೋಲಿಸಿ ಬೇಕಾದವರ ಪಡೆದು ಇಲ್ಲಿಗೆ ದಾಳಿ ನಡೆಸುತ್ತಿದ್ದಾರೆ. ಆದರೆ ಹುಟ್ಟು ಸ್ವಭಾವವನ್ನು ಬಿಡದ ಕೆಟ್ಟ ಹುಲ್ಲುಗಳನ್ನು ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾಶ ಹೆದರದಿರು. ಮೆಚ್ಚಿದೆ. ದುಷ್ಟರೆಲ್ಲರೂ ತೆರಳಿಗೆ
ಸತ್ಯ. ಹೌದು. ನನ್ನ ಭಯಂಕರ ಶಕ್ತಿಯಿಂದ ಅವರನ್ನು ಸೋಲಿಸುತ್ತೇನೆ. ಮೆಚ್ಚಿದೆ. ಸುರಪಾಲ ಸಿರಿಗಳು ನಾಶಿಸುತ್ತ ಕೆಟ್ಟ ಸ್ವಭಾವದ ರಾಕ್ಷಸರು ಇಲ್ಲಿಗೆ ದಾಳಿ ಮಾಡುತ್ತಾರೆ. ನೀನು ಭಯಪಡದಿರು. ನಾವೆಲ್ಲರೂ ಒಗ್ಗೂಡಿ ಸೆರೆಪಡೆಯೋಣ. ಬಿಡುತ್ತಿದ್ದೆ. ಮೆಚ್ಚಿದೆ. ದೇವೇಂದ್ರ ದುಷ್ಟರೆಲ್ಲರೂ ತೆರಳಿ ನಮ್ಮವರ ಅಭಿಪ್ರಾಯವನ್ನು ತಾವು ಕೇಳಿದವರು. ಹೌದು. ನಮ್ಮವರನ್ನು ಸದಾ ರಕ್ಷಿಸುವ ಆ ಹರಿಯ ದಯೆಯಿಂದ ಕೆಟ್ಟ ರಾಕ್ಷಸರನ್ನು ನಾನು ಕೊಲ್ಲುತ್ತೇನೆ. ಹೆದರದಿರು. ಮಂತ್ರಿ ಸೇನಾಧಿಗಳೇ. ದೇವೇಂದ್ರ ಬಲು ತೋಷವಂತೆ ನದಿ ಬಂದ ನುಡಿಗೆ ನೀ ಬಂದ ನುಡಿಗೆ ರಾಕ್ಷಸನಿತ್ತ ಸಡಗರದಿ ಬರಲು
ರಾಕ್ಷಸ ಕುಲೋದ್ಧಾರಕ ಬಂದಿದೆ ಅಯ್ಯ. ಇರುವಂತಹ ಸ್ಥಳ ಗಂಗಾವತಿ ಪಟ್ಟಣಕ್ಕೆ ಯಾರೆಂದುಕೊಂಡಿದ್ದೀರಿ? ನಾಡಿ ಜಂಗ ಕೇಳಬಲ್ಲೆವು. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ ಅನೇಕವಿದೆ. ಶಂಭೋ ಶಂಕರ ಕಾಪಾಡು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನುಡಿಯನ್ನು ನಂಬಿದವ ನಾನು. ಎಲ್ಲೋ ದಿಕ್ಪಾಲಕರಾಗಿ ಹೋದ ನಮ್ಮ ದೈತ್ಯರನ್ನೆಲ್ಲ ಒಗ್ಗೂಡಿಸಿ ನ್ಯಾಯಕರ್ತದ ಕೊರತೆಯಿಂದಲೂ ದೇವತೆಗಳ ಕುತಂತ್ರದಿಂದಲೂ ಬಹಳ ಕಷ್ಟವನ್ನು ಅನುಭವಿಸುತ್ತಿದ್ದರು. ಅವರೆಲ್ಲರನ್ನು ಒಗ್ಗೂಡಿಸಿ ಬಂದು ನ್ಯಾಯಕರ್ತದಲ್ಲಿ ಸೇರಿಸಿಕೊಂಡು ದೇವಲೋಕವನ್ನು ಮುತ್ತಿಗೆ ಆಗಬೇಕಾಗಿದೆ. ಎಲ್ಲಿ ನಮ್ಮವರು ಬರಲಿ ಸಭೆಗೆ.
ಪೂರೈಸುವ ನೀನಲ್ವಾ ಬಲಶಾಲಿ ಎಂಬ ಸುದ್ದಿ ತಿಳಿದು ನಿನ್ನ ಸೈನ್ಯಕ್ಕೆ ಸೇರಿದ್ದೇನೆ. ಆದರೆ ಹುಟ್ಟು ಹಗೆಗಳಾದ ಆ ದೇವತೆಗಳು ಮಾಡಿದ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ವಿಧಿಸಬೇಕಾಗಿದೆ. ನಾನು ಏನು ಮಾಡಬೇಕು? ಮನದ ಚಿಂತೆ ಬಿಡಿ. ಒಡೆಯ ಶರಜಾಕ್ಷ ಮಾಧವನು ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಅದಕ್ಕಾಗಿ ನಮ್ಮವರುಗಳು ಸೇರಿಕೊಂಡು ದೇವಲೋಕಕ್ಕೆ ಮುಕ್ತಿಗೆ ಹಸುರೇಂದ್ರ ತಡಬೇಕೆ ಸೈನ್ಯವನ್ನು ಪದವಿಯ ಮುತ್ತಿದರು. ಇದಕ್ಕೆ ಏನು ಕಾರಣ? ಯಾರಿಂದ ತೊಂದರೆ ಆಯಿತು? ನನ್ನಲ್ಲಿ ಹೇಳಿ. ರಾಕ್ಷಸೇಂದ್ರ
ಉಪದೇಶದಂತೆ ತ್ರಿಮೂರ್ತಿಗಳಾದ ನಾವು ಹೋದ ಕಲ್ಪದಲ್ಲಿ ಲಯವಾದ ಸೃಷ್ಟಿಯನ್ನು ಪುನಃ ಸೃಜಿಸಿ ಮುಗಿಸಿ ಕಾಲ ಕಾಲಕ್ಕೆ ಅವನ್ನು ಲಯಗೊಳಿಸುವ ಗುರುತರವಾದ ಹೊಣೆಯನ್ನು ಅಂಗೀಕರಿಸಿದ್ದೇವೆ. ಪರಿಪಾಲನಾ ಕರ್ತೃವಾಗಿ ಹರಿ ಎಂಬ ನಾಮದಿಂದ ಸಾತ್ವಿಕ ಗುಣಭರಿತನಾಗಿ ಈ ವೈಕುಂಠದಲ್ಲಿ ಶ್ರೇಷ್ಠನಾಗಿರುವ ಸಂದರ್ಭ ಇಂದು ಏಕೆ ಎಂದಿನಂತಿಲ್ಲ. ನಿರತವು ನನ್ನ ಕಣ್ಣು ಬದಿಸಿ ಹೋಗುತ್ತಿದ್ದ ಬುದ್ಧ ಸಮೂಹ ಇಂದೇಕೆ ಕಾಣುತ್ತಿಲ್ಲ. ತಕ್ಕವರಿಗಾದ ಭಕ್ತನಲ್ಲಿ ಈ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ. ಅದಕ್ಕಾಗಿ ಗರುಡ ಈ ಕಡೆಗೆ ಬಾ. ಕೊಂಡವನು ನಾನು. ಸಂಸಾರದಲ್ಲಿ ನಿರತನಾಗಿರುವ ನೀನು ಇಂದಿನ ವೈಕುಂಠವನ್ನು ಸರಿಯಾಗಿ ನೋಡಿದೆಯಾ? ದೇವ ಗರುಡ, ನಿಮ್ಮ ಮಾತುಗಳು ಆಶ್ಚರ್ಯ ತರುವಂತಿದೆ. ಯಾಕೆ ಗರುಡ? ವೈಕುಂಠವನ್ನು ನಾನು ಇಂದು ಮೊದಲು ನೋಡುವುದಲ್ಲ. ಏನಾಯಿತು ಗರುಡ? ಗರುಡಗೆ ನಿದು ನಿರತ ದರ್ಶನಕಾಂಕ್ಷಿಗಳಾಗಿ ಇಲ್ಲಿಗೆ ನಿತ್ಯವೂ ಬರುವುದು ಸಾಮಾನ್ಯ. ಆದರೆ ಇಂದು ನೋಡು, ಆ ಭಕ್ತಗಣ ಕಾಣುತ್ತಿಲ್ಲ. ಇದು ಆಶ್ಚರ್ಯ ವಿಷಯ.
ವಿಷಯ ಹಿಂದೆಂದೂ ಇಲ್ಲದ ಈ ಬಗ್ಗೆ ಮುಂದೇಕೆ ಗರುಡ ತಿಳಿದಿದ್ದರೆ ತಿಳಿಸುವೆಯಾ? ಓ ಸರಸಿಜಾಕ್ಷ. ಸರಸಿಜಾಕ್ಷನೇ ಮೂರು ಜಗದಲ್ಲಿ ಈ ವೈಕುಂಠಕ್ಕೆ ಬರುವ ಭಕ್ತರೆಲ್ಲ ಇಂದು 3 ಲೋಕಗಳಲ್ಲಿಯೂ ಮೆರೆಯುತ್ತಿದ್ದಾರೆ. ಹೌದೇ? ದುರುಳರು ವೈಕುಂಠದ ದ್ವಾರವನ್ನೇ ಮುಚ್ಚಿದ್ದಾರೆ. ಇದು ನನಗೆ ತಿಳಿದ ವಿಷಯ. ಹೌದು ಗರುಡ, ನೀನು ಕೇಳಿರುವ ಮಾತುಗಳು ನಿಜವೆಂದೇ ಅನಿಸುತ್ತದೆ. ಅದಾರು ನನ್ನನ್ನು ಬದಿಸುತ್ತಾ ಇತ್ತ ಬರುತ್ತಿರುವುದು. ಜಯ ಜಯ ಶ್ರೀಹರಿ ಅಚ್ಯುತ ದೇವೇಂದ್ರ ಎದ್ದೇಳು. ಓ ಪಾಕಶಾಸನ. ಪಾಕಶಾಸನ ಏಳು ನೀನೇ ಗಿಂಡಿರು ಬಗಳು. ಹೌದು, ನನ್ನ ಲೋಕದಲ್ಲಿ ಶೋಕಕ್ಕೆ ಅವಕಾಶವಿಲ್ಲ. ನಾನಾ ದೀಪನಾದ ನಿನಗೆ ಶೋಕ ಆವರಿಸಿದ್ದೇಕೆ? ನಿನ್ನ ದಿವಿಜ ಲೋಕಕ್ಕೆ ಆಪತ್ತು ಒದಗಿತೆ. ಏನಾಯಿತು? ವಿವೇಕವನ್ನು ತಂದುಕೊಂಡು ನನ್ನಲ್ಲಿ ತಿಳಿಸು. ಕರುಣಾ ಸಿಂಧು, ಏನು ಹೇಳಲಿ? ಏನಾಯಿತು? ಶ್ರೀಹರಿ ಭಕ್ತವತ್ಸಲನಾದ ನೀನು ಹಿಂದೊಮ್ಮೆ ಹಿರಣ್ಯಾಕ್ಷನವರಿಗಾಗಿ ಕ್ಷುಲ್ಲಕದ ಅವತಾರವನ್ನು ತಾಳಿದೆ. ಮತ್ಸ್ಯನಾದೆ, ಕೂರ್ಮನಾದೆ. ಅಂತಹ ನಿನ್ನಲ್ಲದೆ ನಮ್ಮ ಗೊಲ್ಲನ್ನು ಯಾರಲ್ಲಿ ಹೇಳಿ ಏನು ಪ್ರಯೋಜನ ದೇವ? ನಿನಗೇನಿಂದ ಕಷ್ಟ ಬಂದಿತು ದೇವ? ಚಂದ್ರಾವತಿ ಪಟ್ಟಣದ ನಾಡೀ ಜಂಗಳೆಂಬವ ನಮ್ಮ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡ. ಆ ಹೆದರಿಕೆಯಿಂದ ಇಲ್ಲಿಗೆ ಬಂದಿದ್ದೇವೆ. ನಮ್ಮನ್ನು ರಕ್ಷಿಸಬೇಕು ತಂದೆ, ರಕ್ಷಿಸಬೇಕು. ಇಂದ್ರ ಸಜ್ಜನರಿಗೆ ಯಾವತ್ತೂ ವಿವಾಹ ಕಾರಣ ಉಪಟಗಳನ್ನು ಕೊಡುತ್ತಾನೋ ಆತನ ಶೌರ್ಯವೇ ಅವನ ಅಂತ್ಯಕ್ಕೆ ಕಾರಣನಾಗುತ್ತದೆ. ಪಾಪಿಯ ಪಾಪಗಳೇ ಅವನನ್ನು ಹತ್ಯೆಗೈಯುತ್ತವೆ. ನೀವು ಮರೆಯಲಿರಿ. ದುರುಳರನ್ನು ವಧಿಸಿ ನಿಮಗೆ ಸೌಖ್ಯವನ್ನು ಕರುಣಿಸುತ್ತೇನೆ. ಜಯ 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 ಜಯ. ದೇವತೆಗಳಿಗೆ ಈ ರೀತಿಯಾಗಿ ಬಾಧೆಯನ್ನಿತ್ತ ಆ
ನಾಡಿ ಸಾಕಾಕ್ಷ ಮಾರ್ಹನ ವಧೆಗಾಗಿ ನಾನೇ ತೆರಳುತ್ತೇನೆ. ಅಜನಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸುತ್ತೇನೆ. ಗರುಡ
ಜೀವ ಆದಾಕೆಯನ್ನು ಅಲ್ಪ ಸಮಯದ ಮಟ್ಟಿಗೆ ಆದರೂ ತೀರಿಸಿ. ಹಾ, ನೀನು ಅಲ್ಪನಂತೆ ವೈಕುಂಠ ದ್ವಾರವನ್ನು ಮುಚ್ಚಿದೆಯಾ? ಹೌದು. ಸದ್ಭಕ್ತರಿಗೆ ದೈವ ಚಿಂತನೆಯನ್ನು ಮಾಡದಂತೆ ತಡೆದೆಯಾ? ಹೌದು. ಇಂತಹ ಪಾಪ ಕೆಲಸಗಳಿಗೆ ನಿನಗೆ ತಕ್ಕಂತೆ ಶಿಕ್ಷೆ ಆಗಬೇಕು. ಇದು ನಿನಗೆ ಯವದಸ್ಥನಾಗಿ ಬಂದು ನೋಡಿ ಯುದ್ಧಕ್ಕೆ ನಿಂತಿದ್ದಾನೆ. ಯುದ್ಧಕ್ಕೆ ನೋಡೋಣ. ಮಹಾರಾಜರಿಗೆ ಮಡದಿಯಾಗಿ ಪುರದ ಸಾಮ್ರಾಜ್ಯ ಎನಿಸಿ ಪ್ರಭುಗಳಿಗೆ ಪ್ರಜಾಪಾಲನೆಯಲ್ಲಿ ನೆರವಾಗುತ್ತಾ ಇದ್ದೇನೆ. ಮಹತ್ವಾಕಾಂಕ್ಷಿಗಳ ಅವರು ಕುರುಬರನ್ನು ವಶೀಕರಿಸುವುದಕ್ಕಾಗಿ ದೇವತೆಗಳ ಮೇಲೆ ಯುದ್ಧ ಸಾರಿದ್ದಾರೆ. ಖಂಡಿತ ನಮ್ಮವರು ದೇವಲೋಕವನ್ನು ಜಯಿಸುತ್ತಾರಷ್ಟೇ. ಆಗ ನಾನು ತನ್ನಷ್ಟಕ್ಕೆ ಸ್ವರ್ಗದ ಮಹಾರಾಣಿಯಾಗಿ ಬಿಡುತ್ತೇನೆ. ಅಮ್ಮ, ಯಾರದು ಬರುತ್ತೀರ?
ಕಷ್ಟ ಆಗುವಾಗಮ್ಮ ಅಲ್ಲಿ ಒಂದು ಹಕ್ಕಿ ಬಂದಮ್ಮ. ಅದೇ ಹಾರಾಡಿ ಅಮ್ಮ ಗರುಡ ಪಕ್ಷಿ. ಆ ಹಾರಾಡ್ತಾ ಗರುಡ ಪಕ್ಷಿ ಬಂತು. ಅದೇ ಅಮ್ಮ. ಮತ್ತೇನಾಯ್ತು? ನಿಮ್ಮವರಿಗೆ ಮತ್ತೆ ಆ ಗರುಡ ಪಕ್ಷಿಗೆ ಬಂತಮ್ಮ. ಮತ್ತೇನಾಯ್ತು? ನಿಮ್ಮವರನ್ನು ಹೀಗೆ ನೋಡಿದ್ದಮ್ಮ. ಅದೇನು? ಅದೇ ಅಮ್ಮ ಗರುಡ ಪಕ್ಷಿ. ಹೌದೇ? ಮತ್ತೇನಾಯ್ತು? ನಿಮ್ಮವರು ಹೀಗೆ ಕುಳಿತರಮ್ಮ. ಅವರಿಗೇನು ಆಯ್ಸಾಗಿರಬಹುದು. ನಾನು ಹಾಗೆ ಭಾವಿಸಿದಮ್ಮ. ಮತ್ತೆ ಹೊತ್ತಿಗ ಹೋಗಿ ನೋಡುತ್ತೇನಮ್ಮ. ಗಾಲಿಲ್ಲ. ಅದೇನು? ನಿಮ್ಮ ಇಷ್ಟು ಉದ್ದ ನಾಲಗೆ ಅಮ್ಮ, ಇಷ್ಟು ರಕ್ತ ಅಮ್ಮ. ನಿಮ್ಮನ್ನು ಕತ್ತಲೆ ಮಾಡಿ ಹರಿ
ಅಮ್ಮ, ಏನಾಯ್ತಮ್ಮ? ಕಣ್ಣಲ್ಲಿ ನೀರು. ಯಾರಿಂದ ಬಂತು ಕಷ್ಟ? ಹೇಳಮ್ಮ, ಹೇಳು. ನಿನ್ನ ಸುಖಕ್ಕಾಗಿ 14 ಲೋಕವನ್ನು ಸುಡಬಲ್ಲೆ. ಹೇಳಮ್ಮ, ಹೇಳು. ಮಗುಪುರ ಹೇಳಿ ನಾನು. ಇಂದ್ರಲೋಕಕ್ಕೆ ಹೋದ ನಿನ್ನ ಪಿತ್ತ ಆ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದರು. ಅದು ಸಂತೋಷದ ವಿಷಯ ಅಲ್ಲವೇ? ಸುರರು ಆ ಕಪಟ ಹರಿಗೆ ದೂರ ನುಡಿಯಬಾರದೆಂಬ ಉದ್ದೇಶದಿಂದಲೇ ಉತ್ತರ ದ್ವಾರ ಮುಚ್ಚಿದರಂತೆ. ಆದರೆ ಇದೆಲ್ಲ ಆ ಹರಿಗೆ ತಿಳಿದು ಅರಿಯ ವಾಹನವಾದ ಆ ಗರುಡ ಇನ್ನೂ ಮುಂದೆ ಯೋಚಿಸದೆ ಕೊಂದರಂತೆ. ಯಾರಬ್ಬ ಕೊಂದದ್ದು? ಅದೇ ಗರುಡ ಪಕ್ಷಿ ಬಿಡಲಾರೆ, ಬಿಡಲಾರೆ. ಶುಕ್ರನನು ಮೊದಲು ಕೆಳಗೆ ಅವನು ಕುಡಿದ ರಕ್ತವನ್ನು ನನ್ನ ಸಾಮರ್ಥ್ಯದಿಂದ ಕಕ್ಕಿಸಿಯನ್ನು ಕೊಡಬಾಕೆ. ಮಗುಪುರ ತಡಿ ತಡಿ, ಅವಸರಿಸಬೇಡ. ಕೇವಲ ಭುಜಬಲವಿದ್ದರೆ ಸಾಲದು, ಬಲಬಲವೂ ನಿನ್ನೊಂದಿಗೆ ಅಗತ್ಯ. ಅದಕ್ಕಾಗಿ ಶಿವನನ್ನು ಭಜಿಸಿ ಇನ್ನ ನಮ್ಮ ಆರಾಧ್ಯ ಮೂರ್ತಿಗಳಿಂದ ಬೇಕಾದ ವರವನ್ನು ಪಡೆ. ಹಾಗೇ ಆಗಲಿ. ಇದು ನಿನ್ನ ರಕ್ಷಣೆಗಾಗಿ ವಿಜಯೀ ಭವ. ಧನ್ಯನಾದ ತಾಯಿ. ಮರಗಳು ಮರವನ್ನು ಬರೆಯುವುದಾದರೆ ಬೇಕಾದ ವರವನ್ನು ಪಡೆದಿದ್ದೇನೆ. ತಾಯಿಗೆ ಮತ್ತು ಗುರುವಿಗೆ ವಿಷಯವನ್ನು ತಿಳಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡು ಆಶೀರ್ವದಿಸಿದರು. ಇನ್ನು ತಡ ಮಾಡುವುದು ಸರಿಯಲ್ಲ. ತೆರಳುತ್ತೇನೆ ಯುದ್ಧಕ್ಕೆ. ನಾಡಿ ಗಂಗನ ಸುತನೋ ಸಾಲದಕ್ಕೆ ಭಕ್ತವತ್ಸನಾದ ಶ್ರೀಹರಿ ವೈಕುಂಠ ದ್ವಾರವನ್ನೇ ಮುಚ್ಚಿಸಿಬಿಟ್ಟ. ಹೌದು, ಅವನಿಗೆ ಕೊನೆಗಾದ ಗದ್ದೆ ನರಿತೆಯ ಆ ಗದ್ದೆ ನಿನಗೂ ಬರುವುದು ಎಚ್ಚರಿಕೆ. ಏನಂತೆ ದೇವೇಂದ್ರ? ಕೇಶವಗಳು
ಶಕ್ತಿ ಸಾಮರ್ಥ್ಯ ಇದ್ದರೆ ನನ್ನನ್ನು ಸೋಲಿಸಿ ನೋಡೋಣ. ಯುದ್ಧದಲ್ಲಿ ದೈವಬಲ, ದೇಹಬಲ, ಜನಬಲ ಇವಿಷ್ಟು ಇದ್ದರೆ ಸಾಲದು. ದೈವಬಲದೊಂದಿಗೆ ಮುರಾಸುರ ಬಂದಿದ್ದಾನೆ. ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇದ್ದರೆ ನನ್ನನ್ನು ಸೋಲಿಸಿ. ಓಹೋ, ತಂದೆಯನು ಕೊಂದ ಹರಿಯೋ ಏನಲ್ಲ, ತಂದೆಯನ್ನು ಕೊಂದವರಿಗೆ ಮಗನನ್ನು ವಧಿಸುವುದು ಕಷ್ಟವಾಗಿದೆ. ಹೌದು, ನನಗೆ ಹೆದರಿಯಿಂದ ಸರಿವ ಮಾತೇ ಇಲ್ಲ ಬಿಡು. ಸಾಕ್ಷಾತ್ ಪರಮೇಶ್ವರನೇ ಬಂದು ನಿನ್ನ ರಕ್ಷಿಸಲೆಂದು ಯುದ್ಧ ಮಾಡಿದರೆ ನಾನು ಮಲುಕುವವನಲ್ಲ. ನನ್ನ ಪೂರ್ಣ ಬಲದೊಂದಿಗೆ ಹರಿದತ್ತನಲ್ಲಿ ಸನಕಿ ನೋಡು. ಸತ್ಯಾಸತ್ಯಗಳು ಯಾವುದಾದ್ರು ನೋಡಿ ಬಿಡೋಣ. ಹಾಗಿದ್ದರೆ ಬಾ ನೋಡೋಣ. ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದೆ. ಇನ್ನು ನನ್ನ ಕೈಗೆ ಸಿಕ್ಕಿದೆ, ಕೊಂದವರಿಗೆ ಕೊಲೆ ತಪ್ಪದು. ಹಾಗಾಗಿ ಅನ್ಯಾಯವಾಗಿ ಪುತ್ರವಧೆ ಮಾಡಿದ ನನಗೆ ಸಾವಿರ ಗತಿ. ನೀನು ಮಾಡಿದ ಕುಕೃತಿಗಳು ಒಂದೋ ಎರಡೋ, ನಮ್ಮ
ಮುರಾಸುರ ಆತನನ್ನು ಕೊಲ್ಲುವುದಕ್ಕೆ ಮನ ಮಾಡಿದ ನೀನು ರೂಪನಿಂದ ಆತನನ್ನು ಕೊಂದೆ. ಯಾಕೆ? ಏನು ಮಾಡಿದಕ್ಕೆ ಈ ಶಿಕ್ಷೆ? ಒದರಬೇಕು. ಇಷ್ಟೆಲ್ಲ ಮಾತಾಡುವ ನೀನು ಯಾರು? ನಾನು ಮುರಾಸುರ. ಓ, ನೀನೆಯೋ ಮುರಾಸುರ? ನೀನೆಯೋ ಮುರಾನೆಂಬುದನ್ನು ನೀವು ಶತ ಯಾಗಗಳನ್ನು ಮಾಡಿ ಪುಣ್ಯಜೀವಿಗಳೆನಿಸಿಕೊಂಡರೆ ನಿಮಗೂ ಸ್ವರ್ಗ ಸಮಾನವಾದ ಸಂಪತ್ತು ದೊರೆಯುವುದು ಸಾಧ್ಯ. ಆದರೆ ಹಾಗೆ ಮಾಡದೆ ನೀವು ನಿಮ್ಮ ಪೂರ್ವಜರು ಮಾಡುತ್ತಿರುವುದಾದರೂ ಏನು ಮಾಡುತ್ತಿರುವುದು? ನೀನು ವರ ಪಡೆದೆ, ಶಿವನ ವರ ಪರೀಕ್ಷೆಗಾಗಿ ದೇವಲೋಕಕ್ಕೆ ಮುತ್ತಿಗೆ ಹಾಕಿದೆ. ಹೌದು, ಈ ಹಿಂದೆ ಬಂದ ದುಷ್ಟ ತಮಾಸುರನನ್ನು ನಿವಾರಿಸುವುದಕ್ಕೆ ನನ್ನ ಈ ರೂಪ ಖಂಡಿತ ಸೂಕ್ತವಲ್ಲವೆಂದು ತಿಳಿದು ಅವನಿರುವ ಸ್ಥಳವನ್ನು ಸೇರುವುದಕ್ಕೆ ಅನುಕೂಲವಾಗಲೆಂಬ ಕಾರಣದಿಂದ ಹಾಸ್ಯನಾಗಿ ಹೋಗಿ ಆತನನ್ನು ಸಂಹರಿಸಿದೆ. ಕೇಶವ, ನೀನು ಮಾಡಿದ್ದು ಇಷ್ಟೇಯ? ಎಷ್ಟು ಲೆಕ್ಕ ಉಂಟ ನಿನ್ಗೆ? ಲೆಕ್ಕ ಉಂಟು. ಎಷ್ಟು? ಹೇ ಕೇಶವ, ಕೇಶವನಿಗೆ ವೇಷ ವಿಧಿಸುತ್ತರಾದ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಸುರವಿರೋಧಿಗಳೆಂಬ ಒಂದೇ ಕಾರಣಕ್ಕೆ ಆತನನ್ನು ಹಂದಿಯಾಗಿ ಕೊಂದೆ. ಯಾಕೆ? ಸುರುಳನಾದ ಹಿರಣ್ಯಾಕ್ಷನು ಸಾಧು ಸಜ್ಜನರಿಗೆ ಉಪಟಳವಿತ್ತ, ಗೋಬ್ರಾಹ್ಮಣರಿಗೆ ಗರ್ಭಿಣಿಯಲ್ಲದೆ ಎಲ್ಲರಿಗೂ ಕಂಟಕ ಪ್ರಯನಾದ. ಹೌದೇ? ಕಣ್ಣನ್ನು ಹೊತ್ತ ಭೂದೇವಿಗೆ ಕೀಟಲೆಯನ್ನಿತ್ತು ಭೂಭಾರತನಾದ. ಅವನು ಪಡೆದ ವರದ ಪ್ರಕಾರವೇ ಹಂದಿಯಾಗಿ ಬಂದು ಅವನನ್ನು ನಿವಾರಿಸಬೇಕಾಯಿತು. ತಂದೆ ಮಕ್ಕಳ ನಡುವೆ ಭೇದಭಾವ ಬರುವಂತೆ ಮಾಡಿ ಹಿರಣ್ಯಕಶ್ಯಪನನ್ನು ನರಹರಿಯಾಗಿ ಬಂದು ಕೊಂದೆ. ಯಾಕೆ? ಅವನ ಅಗ್ರಜನಾದ ಹಿರಣ್ಯಕಶ್ಯಪ ಕೇವಲ ಅರಿದ್ವೇಷಿಯಾಗಿ ಸಜ್ಜನನಾದ. ತನ್ನ ಕರುಳ ಕುಡಿಯಲ್ಲಿ ನಿರ್ದಯನಾಗಿ ಹಿಂಸಿಸಿದ. ಇಷ್ಟು ಮಾಡಿದ್ದು ಸಾಕಾಗದೆ ದೇವತಾಸುರರು ಸಮುದ್ರ ಮಥನವನ್ನು ಮಾಡಿದ್ದೀರಿ. ಅಲ್ಲಿಯೂ ಕೂಡ ಉಪಾಯದಿಂದ ಸುವಸ್ತುಗಳ
ದೇವತೆಗಳ ಪಾಲಾಗುವ ಹಾಗೆ ಮಾಡಿದ್ದೆ. ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ಸಾಮಾನ್ಯ ಜ್ಞಾನ ಇಲ್ಲದಂತೆ ಆಯ್ತಾ ಹರಿ? ಇನ್ನು ದೇವದಾನವರ ಸಮಸ್ಯೆಯನ್ನದ ಬಗ್ಗೆ ಆಯಾ ದೇವತೆಗಳಿಗೆ ದಿನ ಬೆಳಗಾದರೆ ಕಿರಿಕಿರಿ ಉಂಟು ಮಾಡುವ ನಿಮ್ಮಂತವರ ದುಷ್ಟ ಬುದ್ಧಿಗೆ ಸರಿಯಾದ ರೀತಿಯಲ್ಲಿ ಪ್ರಾಯಶ್ಚಿತ ಆಗಿದೆ. ಒಂದು ವಸ್ತು ಒಬ್ಬರಿಂದ ಕದ್ದು ಹೋದರೆ ಅದು ಅವರ ಒಡೆಯನಿಗೆ ಸಿಕ್ಕಬೇಕಾದದ್ದು ನ್ಯಾಯ. ಪರವಸ್ತು ಪರಸ್ತ್ರೀ ಪರಧನಗಳಿಗೆ ಆಸೆ ಪಡುವ ನಿಮಗೆಲ್ಲ ಅದು ಹೇಗೆ ಅರ್ಥವಾಗಬೇಕು ಹೇಳು? ಅಂತೂ ನೀನು ದೇವತೆಗಳ ಪಕ್ಷವೆಂಬುದನ್ನು ವಾದಗಳಲ್ಲಿಯೇ ಪ್ರತಿಪಾದಿಸಿದೆ. ನಾವೇನು ಮಾಡಿದರೆ ತಪ್ಪೇ ಬಿಡು. ಆದರೆ ಯಾವಾಗಲೂ ಜಯವು ನ್ಯಾಯದ ಪರವಾಗಿರುತ್ತದೆ ಅಂತೆ. ಹಾಗಾಗಿ ನ್ಯಾಯವಿದ್ದಲ್ಲಿ ಜಯ ಬರಲೇಬೇಕು ತಾನೆ. ಹೌದು, ನ್ಯಾಯ ತೀರ್ಮಾನ ಆಯುಧಗಳಿಂದಲೇ ಆಗಬೇಕೆಂದು ನೀನು ಬಯಸುವುದಾದರೆ ಅದುವೇ ಆಗಲಿ, ನೋಡೋಣ. ಹಾಗಿದ್ದರೆ ಬಾ ನೋಡೋಣ. ಧರಣಿ ಪಾಲಕ ಧರಣಿ ಪಾಲಕ ಕೇಳು ಮುರನೊಡನೆ ಅವರದಲ್ಲಿ ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ ಹಿಂತಿರುಗಿದು ಹಿನಾದ್ರಿಯಲ್ಲಿರುವ ಮಾಧವಗೆ ಜಯನಾರಿ ದೊರಕದಿರೆ ಹಿಂತಿರುಗಿತು ಹಿನಾದ್ರಿಯಲ್ಲಿರುವ ಬದರಿಕಾಶ್ರಮ ಸೇರಿ ಪರಿಕಿಸುತ್ತ ಹೇಮಾವತಿ ಗುಹೆಯ ಪೊಗುತ ಅಯ್ಯೋ, ಹೀಗೂ ಆಯಿತೆ. ದುರುಳರಲ್ಲಿ ಯುದ್ಧಕ್ಕೆ ಸಾಲದೇ ಹೋಯಿತಲ್ಲ. ಹೌದು, ಜಯ ಹೀಗೆ ದೊರಕುವುದಕ್ಕೆ ಸಾಧ್ಯ. ಪುರುಷರೂಪಿಗಳಿಂದ ಆತನಿಗೆ ಮರಣವೇ ಇಲ್ಲವೆಂದು ಅವರ ಈಗಾಗಲೇ ತಿಳಿಸಿದ್ದಾರೆ. ಮಾತೃರೂಪಿಣಿಯಾದ ನಮ್ಮ ಮಾತೆಯನ್ನು ಸ್ಮರಿಸುತ್ತೇನೆ, ಕಷ್ಟ ಕಾಲದಲ್ಲಿ ಸ್ಮರಿಸಿರಿ ಮಕ್ಕಳೇ ಎಂಬ ಅಭಯದ ಮಾತಿನ ಪ್ರಕಾರ ಹೇಮಾವತಿ ಗುಹೆಯನ್ನು ಹೊಕ್ಕು ಅಲ್ಲಿಯೇ ಸ್ಮರಿಸುತ್ತೇನಂತೆ. ಜಯ ಜಯ ಬಂದು ಹೇಮಾವತಿ ಗುಹೆಯ ಪಕ್ಕ ಸೇರಿದ್ದಾಗಿದೆ. ಮಾತೆಯನ್ನು ಸ್ಮರಿಸುತ್ತೇನೆ. ಜಯ 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 ಜಯ. ನಮೋ ಶಂಕರಿ ಭೈರಿ ಭಯಂಕರಿಗೆ ನಮೋ ಹಿಂಕಾರಿ
ಕೇಳು ಅರಣ್ಯದಡಿ ಬಂದು ಈ ರೀತಿ ಎನ್ನ ನುಡಿಪ ಕಾರಣವೇ ನಾರಾಯಣ ಕ್ಷಣದಿ ಕಾರಣವೇ ನಾರಾಯಣ ಕ್ಷಣದಿ ಸಾರಸಾಕ್ಷಿಯಳೆಂದನಾಗ ಸಾರಸಾಕ್ಷಿಯಳೆಂದನಾಗ ನಾರಾಯಣ ತಾಯಿ ಭಕ್ತಿಯಿಂದ ನನ್ನನ್ನು ಪ್ರತ್ಯಕ್ಷೀಕರಿಸಿದ್ದೀಯ. ಹೌದು ಮಾತೆ. ಇದು ದಿನವಳಿದು ಬಂದಿದ್ದೇನೆ. ಹೇಳು ಆಗಲಿ ಮಾತೆ. ಈ ಘೋರ ಕಾಂತಾರದಲ್ಲಿರುವ ಅಡಗಿ ನನ್ನನ್ನು ಏಕೆ ಬಂತು? ಏನಾಯ್ತು? ಈ ಪರಿಸ್ಥಿತಿಗೆ ಕಾರಣವೇನು? ಎಲ್ಲವನ್ನು ಹೆದರದೆ ವಿಸ್ತಾರವಾಗಿ ತಿಳಿಸು. ಅಭಯವನ್ನು ನೀಡಿದ್ದೇನೆ. ಮಾತೆ ಏನು ಹೇಳಲಿ? ಪುರಾಸುರನೆಂಬ ದುರುಳ ದಾನವ ಅರಣ್ಯವರ ಬಲದಿಂದ ಇಂದ್ರಾದಿ ದೇವತೆಗಳನ್ನು ಸೋಲಿಸಿ ಅವರನ್ನು ಬಿಸಿಗೊಟ್ಟು ಓಡಿಸಿದ. ದುರುಳರನ್ನು ಶಿಕ್ಷಿಸುವುದಕ್ಕಾಗಿ ನಮ್ಮವನೇ ಆದ ಗರುಡ ಅಪಜಯವನ್ನು ಹೊಂದಿದ್ದಾನೆಂದು ತಿಳಿದು ನಾನೇ ಯುದ್ಧಕ್ಕೆ ಮುಂದಾದರೂ ಜಯ ಆ ದುರುಳ ಪುರಾಸುರನದೇ ಆಯಿತು. ನಮ್ಮನ್ನು ನೀನೇ ರಕ್ಷಿಸಬೇಕು. ಅಳುಕದಿರು ನೀನಿಲ್ಲೆ ಮಲಗಿರೆ ಹಣವು ಹುಡುಕುತ್ತ ಬರುವ ನೀರದೆ ಪಡೆವ ನಿನ್ನ ನದಿ ನಾ ಸಂಭವಿಸಿದಾನವನ ಕಲಹದಲ್ಲಿ ಸಂಹರಿಸಿ ರಾಕ್ಷಸ ಕುಲಕುಠಾರಕನೆಂಬ ಬಿರುದನು ಕುಲಕುಠಾರಕನೆಂಬ ಬಿರುದನು ಉಳಿಪೆನೆಂದಳಗಲ್ಕೆ ನಿದ್ದೆಯೊಳಿದ್ದ ಮಾಧವನು ಉಳಿಪೆನೆಂದಳಗಲ್ಕೆ ನಿದ್ದೆಯೊಳಿದ್ದ ಮಾಧವನು ಅಳುಕದಿರು ನೀನಿಲ್ಲೆ ಮಲಗಿರೆ ಹೆದರದಿರು. ಈ ರೀತಿ ಇಂತಹ ಕಲರವಧಿಗಾಗಿ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ಹಾಗೆಯೇ ಇಂದು ಕೂಡ ನಿಮಗೊದಗಿದ ಪರಿಭವಕ್ಕೆ ಶಾಂತಿಯನ್ನು ತಂದಿರುತ್ತೇನೆ. ಅದಕ್ಕಾಗಿ ಈಗಲೇ ಅಲ್ಲ, ಮತ್ತೆ ಯಾವಾಗ ಜನನಿ? ವಿಷ್ಣು ನೀನು ಯುದ್ಧದಲ್ಲಿ ಕಾಣಿಸಿಕೊಂಡು ಇಲ್ಲೇ ನಿದ್ರಾವಶನ. ಕಳನು ನಿನ್ನನ್ನು ಹುಡುಕುತ್ತಾ ಬಂದು ವಧಿಸುವುದಕ್ಕಾಗಿ ಯತ್ನಿಸುತ್ತಾನೆ. ಆಗ ನಿನ್ನ ಹೊಳೆಯುವ ಮುಖಮಂಡಲದಿಂದ ನಾನು ಸಂಚರಿಸಿ ಮುರಾಸುರನ ಬದುಕಾಗಿ ಮನೆ ಮಾಡುತ್ತೇನೆ. ರಾಕ್ಷಸ ಕುಲ ಕುಟಾಕನೆಂಬ ನಿನ್ನ ಹೆಸರನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತೇನೆ. ಧೈರ್ಯಸ್ಥನಾಗಿ ನಾನು ಹೇಳಿದಂತೆ ಮಾಡು. ಆಗಲಿ ಮಾತೆ. ಜಯ 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 ಜಯ. ಮಾತೆಯ ಮಾತಿನ ಪ್ರಕಾರ ಇಲ್ಲಿ ನಿದ್ರಾವಶನಾಗುತ್ತೇನೆ. ಧಾನಮಶಿ ಮಾಧವನಂ ಕಾನನ ಕಾನನಂ ಮುರದೊಳರಸಿ ಜವದಿ ನಡೆ ತಂದು ಕಾಣುವ ಹಿಮಗಿರಿಳೈದು ಮಾನಿನಿಯನ ಲಂಘಿಸಿದ್ದವನ ಕಂಡೆಂದ ರಾಜವಂಶಿಯಾದ ಹರಿ ತನ್ನ ಕಾರ್ಯಗಳನ್ನು ಯುದ್ಧದ ಮೂಲಕವೇ ಸಮರ್ಥಿಸಿಕೊಳ್ಳಲು ಯೋಚಿಸಿದ. ಈಗ ಯುದ್ಧದಲ್ಲಿ ಕೈಲಾಗದೆ ಹೇಡಿಯಂತೆ ಓಡಿದ. ಅಂದರೆ ಧರ್ಮ ನಮ್ಮ ಕಡೆಗೆ ಎಂಬುದು ನಿಜವಾಯಿತು. ಆದ್ದರಿಂದ ಎಲ್ಲಿ ಹೋದ? ಹಾಯಾಗಿ ಇನ್ನೇನು ನಾಟಕ ಮಾಡುತ್ತಾನೋ ಯಾರಿಗೆ ಗೊತ್ತು? ಹುಡುಗುತ್ತಾ ಯಾರದು ಯಾರದು ಮಲಗಿರುವುದು? ಮಸಿವರ್ಣ ಹರಿಯೇ ತಾನೆ. ಮಾತನಾಡಿಸುತ್ತೇನೆ. ಯಮ ಹರಿ ಯಾವ
ಕೈಯ ಮಲಗಿರುವೆ ಲೋಕೈಯ ಮಲಗಿರುವೆ ಲೋಕೈಯ ನೀನ್ಯಾಕೈಯ ಮಲಗಿರುವೆ ಲೋಕೈಯ ನೀನೇಕ ಸಾಹಸಿಯಂತೆ ಯಾಕೈಯ ಮಲಗಿರುವೆ ಲೋಕೈಯ ಸಾಕಾಗಿತೆ ಭಾವರವೆನ್ನೊಡನೆ ನಿನಗ್ಯಾಕೆ ಬೇಕಾಯಿತು ಮಾಧವನೇ ಮಲಗಿರುವೆ ಲೋಕೈಯ ಕನಸಿನಲ್ಲಿ ಮಗ್ನವಾಗಿದ್ದೀಯ. ಇಡೀ ಲೋಕಕ್ಕೆ ನೀನು ನಾಯಕನಾಗಿದ್ದೀಯಂತೆ. ಅಂದರೆ ನಿನ್ನ ಲೋಕವು ಈಗ ನಿದ್ದೆಯಲ್ಲಿದೆ ಎಂದು ಅರ್ಥವೇ? ಅಥವಾ ಸಾಕಾಗಿ ಹೋಯಿತೆ? ಈ ಹಿಂದೆ ಯಾರನ್ನೆಲ್ಲ ವಧಿಸಿದೆ? ಸಮಾಸುರನನ್ನು ಕೊಂದು ವೇದೋದ್ಧಾರಕನಾದೆ. ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು ಉತ್ತರಿಸಿದೆ. ಹಿರಣ್ಯಕಶ್ಯಪನನ್ನು ಭಕ್ತವತ್ಸಲನಾದ ನಿನಗೆ ಈ ಮುರಾಸುರನನ್ನು ಕೊಲ್ಲಲು ಏನಂತಿ? ಬಾ, ಯುದ್ಧ ಮಾಡು, ಮುರಾರಿಯಾಗಿ ಬಿಡು. ನೀನಲ್ಲಿ ಯುದ್ಧ ಮಾಡುತ್ತೀಯ? ನಿನಗೆ ಉಸಿರಾಟವೇ ಕಷ್ಟವಾಗಿದೆ. ಆದರೆ ನಿನ್ನನ್ನು ಹೀಗೆ ಬಿಟ್ಟರೆ ಕೊನೆಗೆ ಸುಧಾರಿಸಿಕೊಂಡು ನನ್ನನ್ನೇ ಮುಗಿಸಿ ಬಿಡುತ್ತೀಯ. ಹಾಗಾಗಿ ಹರಿತವಾದ ಖಡ್ಗದಿಂದ ನಿನ್ನ ಶಿರವನ್ನು ಕಡಿದು ದಾನವರಿಗೆ ಶತ್ರುಗಳಿಲ್ಲದಂತೆ ಮಾಡಿಬಿಡುತ್ತೇನೆ. ಜಲಜಾಕ್ಷಿ ನೀನಾರು ಜಲಜಾಕ್ಷಿ ನೀನಾರು ಮೂಡಿ ಬೇಸರ ಮಾಧವನ ಕಡಿವಾದ ಬಂದೆನ್ನ ತಡೆದೇಕೆ ಜಲಜಾಕ್ಷಿ ನೀನಾರು ದುಡಿ ಬೆಸರ ಮಾಧವನ ಕಡಿವಾದ ಬಂದೆನ್ನ ತಡೆದೇಕೆ ಕೇಳು ಯಾಕಾಗಿ ಇಲ್ಲಿಗೆ ಬಂದಿರುವೆ? ನನ್ನ ವಿರೋಧಿಯಾದ ಏನು ಶಾಶ್ವತವಾಗಿ ಲವಾಗಿಸುವ ಈ ಒಳ್ಳೆಯ ಸಮಯಕ್ಕೆ ಒಳ್ಳೆಯ ರೂಪವತಿಯಾದ ನೀನು ಪಕ್ಕನೆ ಕಾಣಿಸಿಕೊಂಡು ತಡೆದೆಯಲ್ಲ. ಯಾಕೆ? ನಿನಗೂ ಹರಿಗೂ ಏನು ಸಂಬಂಧ? ತಿಳಿಸು. ದಾನವ, ನನ್ನ ಪರಿಚಯ ಬೇಕೇನೋ? ಬೇಕು. ಜನಕನೀತನು ಎನಗೆ
ನನ್ನ ಉಗಮಕ್ಕೆ ಕಾರಣ ಆದವನು. ಹೌದೇ? ಒಂದರ್ಥ ಇವನೇನೆಂದು ಜನಕ. ಹಾ, ಯಾವ ಮಗಳೇ ಆದರೂ ಜನಕನನ್ನು ಉಳಿಸಿಕೊಳ್ಳಲು ಪ್ರಾರ್ಥಿಸಿದರೆ ತಪ್ಪೇನು? ಹಾ, ಇದು ನಿನ್ನ ಅಂತ್ಯವನ್ನು ಕಾಣುವುದಕ್ಕಾಗಿ ನಿನಗಂತ ಕಾಲಾಗಿ ನಾನು ಜನಿಸಿದ್ದೇನೆ. ಹಾ. ನನ್ನ ಪಿತ ಹೇಗೂ ನಿನ್ನೊಡನೆ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿಲ್ಲದಿರುವುದು. ನನ್ನೊಡನೆ ಯುದ್ಧ ಮಾಡು. ನಿನ್ನೊಡನೆ ಯುದ್ಧ? ಹ, ಹ, ಹ. ಅದು ಶಸ್ತ್ರಯುದ್ಧವಲ್ಲವೇ ನಾರಿ? ಎನಗೆ ನೀನೇನಲು ನೀನೇನೆ ಹೇಳಿದರು ನನಗೆ ನಿನ್ನ ಮೇಲೆ ಚಿಟ್ಟೆ ಬರುತ್ತಿಲ್ಲ. ಕಾರಣ ನನಗೆ ನಿನ್ನ ಮೇಲೆ ಅದೇನು ಪ್ರೀತಿ ಪ್ರೇಮ. ಹಾಗಾಗಿ ನಿನ್ನೊಡನೆ ಪ್ರೇಮ ಯುದ್ಧಕ್ಕೆ ಅಣಿಯಾಗುತ್ತಿದ್ದೇನೆ. ಬಾರೆ ಬಾರೆ ನನ್ನವಳಾಗು, ರಮಣಿಯಾಗಿ ಮನೆ ಮನವರಡನ್ನು ತುಂಬು. ಯೋಚಿಸಬೇಡ, ನಿನ್ನ ಚಂದ್ರಾವತಿ ಪಟ್ಟಣದ ರಾಣಿಯನ್ನಾಗಿಸುತ್ತೇನೆ. ಬಾರೆ ಬಾರೆ. ಎಲ್ಲ ಮದಮುಖನೇ ಮದಮುಖನೇ ನಿನ್ನಂತೆ ಈಗಾಗಲೇ ಯಮನಾಲಯವನ್ನು ಸೇರಿದಾಗಿದೆ. ಇದಕ್ಕೂ ಅಲ್ಲಿ ಸ್ಥಳಾವಕಾಶ ಬೇಕಾದರೆ ಎಚ್ಚರ. ಅವನಂತೆ ನಾನಲ್ಲ, ಅವನಂತೆ ನಾನಲ್ಲ. ನಮ್ಮ ಕುಲದೇವನಾದ ಶಂಕರನ್ನು ಒಲಿಸಿ ಅನುಕೂಲ ವರಗಳನ್ನು ಪಡೆದು ಈ ಸಾಹಸ ಮಾಡುತ್ತಿದ್ದೇನೆ. ಇಡೀ ಲೋಕದಲ್ಲಿ ನನ್ನ ಎದುರಾಗಿ ಯುದ್ಧ ಮಾಡುವ ಸಾಹಸಿಗರೇ ಇಲ್ಲದೆ ಇರುವಾಗ ಹೆಣ್ಣು ಅಬಲೆನಿಸಿದ ನೀನು ನನ್ನನ್ನು ಸೋಲಿಸುವುದೇ? ಒಂದು ವೇಳೆ ನನ್ನ ಮರಣ ನಿನ್ನಿಂದಲೇ ಎಂದರೆ ನಾನೇನು ಹೇಡಿಯಂತೆ ಓಡಿ ಹೋಗಿ ನನ್ನ ಪ್ರಾಣ ಉಳಿಸಿಕೊಳ್ಳುವವನಲ್ಲ. ನಿನ್ನೊಡನೆ ಕಾದಾಡಿ ನನ್ನ ದೇಹ
ಇದೆಯೋ ಯಾವುದು ಕೊನೆಗೆ ಶಾಶ್ವತವೆನಿಸಿದ ನೋಡಿ ಬಿಡೋಣ. ನಿಲ್ಲಿಯುವುದಕ್ಕೆ ಹಾಗಿದ್ದರೆ ಬಾ ನೋಡೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಎಲ್ಲರಿಗೂ ಕಲಾಮಾತೆ ಶ್ರೀ ಶಾರದಾಂಬೆ ಹಾಗೂ ಅಡ್ಕ ಶ್ರೀ ಭಗವತಿ ಅಮ್ಮನವರು ಮತ್ತು ನಮ್ಮ ಈ ಕ್ಷೇತ್ರದ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸುಖ ಶಾಂತಿ ನೆಮ್ಮದಿಯನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಆಡೋಣ. ಭದ್ರ ಶುಭ